ಶೋಕಿಗೆ ರಸ್ತೆ ಖಾಲಿಯಿದೆ ಅಂತ ಹೇಳಿಕೊಂಡು ನಗರ ಪ್ರದೇಶಕ್ಕೆ ಬಂದರೆ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದೆಂದು ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅನಾವಶ್ಯಕವಾಗಿ ಓಡಾಡುವವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಲಿದ್ದಾರೆ. ಅಗತ್ಯ ವಸ್ತುಗಳ ಸೇವೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ಇನ್ನು ಕಳೆದ 4-5 ದಿನಗಳಲ್ಲಿ 80ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲು ಮಾಡಲಾಗಿದೆ ಎಂದು ತಿಳಿಸಿದರು. ಮಂಗಳೂರು ನಗರದಲ್ಲಿ ವೀಕೆಂಡ್ ಕರ್ಫ್ಯೂ ಏನಿದೆ ಭಾಳ ಯಶಸ್ವಿಯಾಗಿ ಜಾರಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ಈಗ ರೌಂಡ್ಸ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ತಾವೆಲ್ಲ ಮಾಧ್ಯಮದವರು ಕೂಡ ನೋಡಿದ್ದೀರಿ, ಆಲ್ಮೋಸ್ಟ್ 100% ಕಂಪ್ಲೇಂಟ್ಸು ಪಬ್ಲಿಕ್ ಕಡೆಯಿಂದ, ವರ್ತಕರ ಕಡೆಯಿಂದ ಬಂದಿದೆ. ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ನಾವು ಅವಕಾಶ ಕೊಟ್ಟಿದ್ದಾಗಿಯೂ ಕೂಡ 9:30 ಅಷ್ಟೊತ್ತಿಗೆ ತಮ್ಮೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ 10 ಗಂಟೆ ಒಳಗಡೆ ಮನೆ ಸೇರ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಸಾರ್ವಜನಿಕರು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ. ಅತ್ಯಗತ್ಯ ಸೇವೆ ಅಂದರೆ ಯಾರು ಆ ಶೋಕಿಗೆ ರಸ್ತೆ ಖಾಲಿದೆ ಅಂತ ಸುತ್ತಲಿಕ್ಕೆ ಬಂದರೆ ಅಂಥವ್ರನ್ನ ನಾವು ವಶಕ್ಕೆ ತೊಗೊಂಡು ವಾಹನ ಸೀಸ್ ಮಾಡುವಂಥದ್ದು ಮತ್ತು ಅಂಥವ್ರ ಮೇಲೆ ಯಾವುದೇ ಒಂದು ಜೆನ್ಯೂನ್ ರೀಸನ್ ಇಲ್ಲ ಅಂತಂದರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಕಳೆದ 1 ವಾರದಲ್ಲಿ ಅಂದರೆ ಈ ನೈಟ್ ಕರ್ಫ್ಯೂ ಪ್ರಾರಂಭ ಆದಮೇಲೆ ಮತ್ತು ಬೇರೆ ಬೇರೆ ವೈಲೇಷನ್ಸ್ ಎಲ್ಲ ನಾವು ಅಬ್ಸರ್ವ್ ಮಾಡಿದಾಗ ಸುಮಾರು 1400ಕ್ಕೂ ಹೆಚ್ಚು ಮಾಸ್ಕ್ ವೈಲೇಷನ್ ಕೇಸಸ್ ನಾವು ದಾಖಲು ಮಾಡಿದ್ದೀವಿ. ಈ ವರ್ಷದಲ್ಲಿ ಅಂದರೆ ಜನವರಿ ಪ್ರಾರಂಭದಿಂದ 2000ಕ್ಕೂ ಹೆಚ್ಚು ಮಾಸ್ಕ್ ವೈಲೇಷನ್ ಕೇಸಸ್ ಹಾಕಿದ್ದೀವಿ. ಮತ್ತು ಎಪಿಡೆಮಿಕ್ ಆ್ಯಕ್ಟಲ್ಲಿ ಕಳೆದ 4-5 ದಿನದಲ್ಲಿ ನಾವು ಸುಮಾರು 80ಕ್ಕೂ ಹೆಚ್ಚು ಪ್ರಕರಣ ದಾಖಲು ಮಾಡಿದ್ದೀವಿ. ನಿನ್ನೆ ಒಂದೇ ದಿನ ಸುಮಾರು 30 ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಇದು ಇಷ್ಟು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಅನ್ನೋಂಥದ್ದು ಹೆಚ್ಚುಗಾರಿಕೆ ಅಲ್ಲ, ಸಾರ್ವಜನಿಕರು ಸಹಕಾರ ಮಾಡಬೇಕು ಅನ್ನುವಂಥ ಒತ್ತಾಯ ಅಷ್ಟೇ. ಮತ್ತು ಅನವಶ್ಯಕವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಓಪನ್ ಮಾಡಿಕೊಂಡು ಯಾರ್ಯಾರು ನಿಯಮಾವಳಿ ಪಾಲನೆ ಮಾಡಿಲ್ಲ ಅಂಥವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಲ್ಲ. ಹಾಗಾಗಿ ಸುಮಾರು 80ಕ್ಕೂ ಹೆಚ್ಚು ಪ್ರಕರಣಗಳು ನಮ್ಮಲ್ಲಿ ಈಗಾಗಲೇ ದಾಖಲಾಗಿದೆ.